ಅಧಿಕ ರಕ್ತದೊತ್ತಡವು ಹೃದಯದಲ್ಲಿನ ರಕ್ತ ಕೊರತೆ ಮತ್ತು ಮೆದುಳಿಗೆ ಸಂಬಂಧಿಸಿದ ಕಾಯಿಲೆ ಜೊತೆಗೆ ಮತ್ತು ಮೂತ್ರಪಿಂಡದಲ್ಲಿ ದೀರ್ಘಕಾಲೀನ ಕಾಯಿಲೆ ಸೇರಿದಂತೆ ಅನೇಕ ರೀತಿಯ ಗಂಭೀರ ಅನಾರೋಗ್ಯಗಳಿಗೆ ಕಾರಣವಾಗಬಹುದು. ಅಧಿಕ ರಕ್ತದೊತ್ತಡವು ಅಂಗವೈಕಲ್ಯ ಹೆಚ್ಚಿಸಿ ಅಕಾಲಿಕ ಸಾವುಗಳಿಗೆ ವಿಶ್ವಾದ್ಯಂತ ಕಾರಣವಾಗುತ್ತಾ ಬಂದಿದೆ. ಅನೇಕ ಸಂದರ್ಭಗಳಲ್ಲಿ ರೋಗಿಯ ರಕ್ತದೊತ್ತಡವು ಸ್ಥಿರವಾಗಿಲ್ಲದ ಕಾರಣ ವೈದ್ಯರು ಕೆಲವು ಶಸ್ತ್ರಚಿಕಿತ್ಸೆಗಳನ್ನು ಮಾಡಲು ಸಾಧ್ಯವಾಗದೇ ಇರುವ ಪ್ರಸಂಗ ನೀವು ಕೇಳಿರಬಹುದು. ಹೌದು, ಆಧುನಿಕ ಔಷಧಿಗಳ ಮೂಲಕ ರಕ್ತದೊತ್ತಡದ ಮಟ್ಟವನ್ನು ನಿರ್ವಹಿಸಬಹುದು. ಆದರೆ ಈ ಔಷಧಿಗಳ ದೀರ್ಘಾವಧಿಯ ಬಳಕೆಯು ಒಟ್ಟಾರೆ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಬೀರುತ್ತದೆ ಎಂದು ಸಾಬೀತಾಗಿದೆ. ಹಾಗಾದರೆ ನೈಸರ್ಗಿಕ ಅಂಶಗಳು ಮತ್ತು ಆಹಾರಗಳೊಂದಿಗೆ ಅಧಿಕ ರಕ್ತದೊತ್ತಡವನ್ನು ನಿರ್ವಹಿಸಲು ನಾವು ಕಲಿಯಬೇಕಿದೆ. ಹಾರ್ವರ್ಡ್ ಹೆಲ್ತ್ನ ವರದಿಗಳ ಪ್ರಕಾರ ದಾಸವಾಳದ ಚಹಾವು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನವು ತೋರಿಸಿದೆ. ಈ ಗಿಡಮೂಲಿಕೆಯ ಚಹಾ ಕುಡಿಯುವುದರಿಂದ ಮತ್ತೊಂದು ಆಸಕ್ತಿದಾಯಕ ಹೃದಯ ರಕ್ತನಾಳ ಸಂಬಂಧಿ ಪ್ರಯೋಜನವೇನೆಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಇದು ವೃದ್ಧಿ ಮಾಡುತ್ತದೆ. ದಾಸವಾಳದ ಚಹಾ ಅಥವಾ ಸಾರವನ್ನು ಸೇವಿಸುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ LDL ಕೊಲೆಸ್ಟ್ರಾಲ್ ಎಂದು ಕರೆಯಲ್ಪಡುವ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಮಟ್ಟಗಳು ಕಡಿಮೆಯಾಗುತ್ತವೆ ಎಂದು ಸಂಶೋಧನಾ ವಿಮರ್ಶೆಯೊಂದು ತೋರಿಸಿದೆ. ದಾಸವಾಳದ ಚಹಾದಲ್ಲಿ ಒಣಗಿದ ಕ್ಯಾಲಿಸಸ್ ಅನ್ನು ಬಳಸಲಾಗುತ್ತದೆ. ಇದು ರಿಫ್ರೆಶ್ ಆದರೆ ಚಾಟ್ ಪರಿಮಳವನ್ನು ನೀಡುತ್ತದೆ. ಉತ್ಕರ್ಷಣ ನಿರೋಧಕ ಶಕ್ತಿಯನ್ನು ಒದಗಿಸುವುದರ ಜೊತೆಗೆ ದಾಸವಾಳ ಚಹಾವು ಸಣ್ಣ ಪ್ರಮಾಣದ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಇತರ ಖನಿಜಗಳನ್ನು ಹೊಂದಿರುತ್ತದೆ. ದಾಸವಾಳ ಚಹಾವು ಆಂಟಿವೈರಲ್ ಮತ್ತು ಹೃದಯನಾಳದ ಆರೋಗ್ಯ ಸಂಬಂಧಿ ಪ್ರಯೋಜನಗಳನ್ನು ನೀಡುತ್ತದೆ. ಮುಖ್ಯವಾಗಿ ಆಂಥೋಸಯಾನಿಸ್ ಅಂಶದ ಕಾರಣದಿಂದ ಈ ಗಿಡಮೂಲಿಕೆ ಚಹಾವು ಹಕ್ಕಿ ಜ್ವರದ ಕೆಲವು ಸ್ಟ್ರೇನ್ಗಳ ವಿರುದ್ಧ ಪರಿಣಾಮಕಾರಿಯಾಗಿದೆ ಎಂದು ನಿರೂಪಿತವಾಗಿದೆ. ಎಲ್ಲ ಮದ್ದು ಎಲ್ಲರಿಗೂ ಫಲಿಸುವುದಿಲ್ಲ ಎನ್ನುವ ಮಾತಿನಂತೆ ನೀವು ಮೂತ್ರವರ್ಧಕ ಔಷಧಿ ಹೈಡ್ರೋಕ್ಲೋರೋಥಿಯಾಸಿಡ್ ಅನ್ನು ತೆಗೆದುಕೊಳ್ಳುವವರಾದರೆ ದಾಸವಾಳದ ಚಹಾ ಕುಡಿಯಬಾರದು ಎಂದು ಹಾರ್ವರ್ಡ್ ಹೆಲ್ತ್ ಎಚ್ಚರಿಸಿದೆ. ಏಕೆಂದರೆ ಈ ಎರಡೂ ಮದ್ದುಗಳು ಪರಸ್ಪರ ಋಣಾತ್ಮಕವಾಗಿ ಸಂವಹನ ನಡೆಸುವ ಸಾಧ್ಯತೆಗಳಿವೆ ಎಂದು ಹೇಳಿದೆ. ARC ಪ್ರೈವೇಟ್ ಲಿಮಿಟೆಡ್. We are hiring. Dear all, we have openings for telecallers position. 0 to 2 years experience. Any education can apply. Gender male and female. Skills: results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited. Number 38 Chandrodaya, first floor, Antarasanahಳ್ಳಿ, Madhugiri Main Road, Tumkur. 572106. Phone 6366435958 96066666568. ARC Private Limited. Help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.